ಈ ಸೆಷನ್ಗೆ ಬೆಳಗಾಂ ಸೆಷನ್ಗೆ ಸ್ಪೀಕರ್ ಅಂತಾನೆ ಇರ್ತೀರಾ ಅಥವಾ ಮುಂದಿನ ಬೆಳಗಾವಿ ಸೆಷನ್ಸ್ಗೆ ಬೇರೆ ಆಗ್ತಾರೆ? ನೋಡಿ, ಈಗ ನಾನು ಸ್ಪೀಕರ್ ಆದ ನಂತರ ನನ್ನ ಪೊಲಿಟಿಕಲ್ ಚಾನೆಲ್ ಎಲ್ಲ ಕೂಡ ಬಂದಾಗಿದೆ. ಈಗ ಓನ್ಲಿ ಕಾನ್ಸ್ಟಿಟ್ಯೂಷನ್ ಚಾನೆಲ್ ಮಾತ್ರ ಓಪನ್, ಅದೇ ಪೊಲಿಟಿಕಲ್ ಚಾನೆಲ್ಸ್ ಕ್ಲೋಸ್ಡ್. ಇದಕ್ಕೆ ನನ್ನ ಸಬ್ಜೆಕ್ಟ್ ನಾನು ಆಲೋಚನೆ ನಾನೀಗ ಮಾಡ್ತಾ ಇಲ್ಲ ಇದರಲ್ಲಿ. ಯಾವುದು ಅಲ್ಲ, ಬಾಲ್ ಬಂದಾಗ ಬ್ಯಾಟಲ್ಲಿ ಹೊಡೆಯುವ, ಹೀಗೆ ಆಗಿ ಟೆನ್ಷನ್ ನಿಮಗೆ. ನೋಡಿ, ಇದೆಲ್ಲ ಚರ್ಚೆ ಆಗುವಂಥ ವಿಚಾರವಲ್ಲ. ಸತ್ಯ ದಾಖಲೆಯಲ್ಲಿ ಇರ್ತದೆ, ಸುಳ್ಳುಗಳು ಸೃಷ್ಟಿ ಆಗ್ತದೆ ಅಷ್ಟೇ. ನೀವು ಸ್ಪಷ್ಟೀಕರಣ ಕೊಡ್ತೀರಾ? ನೋಡಿ, ನಾನು ಇದನ್ನೆಲ್ಲ ಆದ ವಿಚಾರ ಹೇಳಿದ್ದೇನೆ, ಬರೆದು ಕೊಡಿ. ಯಾರ ಎಲ್ಲಿ ಕೂಡ ಮಾತ್ರ ಕೊಡ್ಲಿಕ್ಕೆ ಆಗ್ತದೆ, ರೈಟಿಂಗಲ್ಲಿ ಕೊಡಲಿ. ಇಟ್ ಇಸ್ ನಾಟ್ ಎನ್ ಇಶ್ಯೂ ಟು ಬಿ ಡಿಸ್ಕಸ್ಡ್ ಅಟ್ ಆಲ್. ಯಾವುದು ಅಲ್ಲ, ಅದು ಅಲ್ಲಿ ಯಾವುದೇ ಸಬ್ಜೆಕ್ಟ್ ಇಲ್ಲ. ಇವರು ಹೇಳ್ತಾರೆ, ಒಂದು ಉದಾಹರಣೆಗೆ ಶಾಲ್ 25,000. ಹೌದು, ಒಂದು ಗಣ್ಯ ದೊಡ್ಡ ಮಟ್ಟ ಸಾಹಿತಿಗಳು, ದೊಡ್ಡ ದೊಡ್ಡ ಸ್ಕಾಲರ್ಸ್ಗಳು, ದೊಡ್ಡ ದೊಡ್ಡ ಬರಹಗಾರರು, ಇವರೆಲ್ಲೂ ಕೂಡ ಪ್ಯಾನಲ್ ಡಿಸ್ಕಷನ್ಗೆ ಬಂದಾಗ ಅವರಿಗೆ ನಾವು ಆರ್ಡಿನರಿ ಕೊಡಲಿಕ್ಕೆ ಆಗ್ತದಾ? ಸರ್ಕಾರ ಗೌರವಪೂರ್ವಕವಾಗಿ ಅವರು ಸ್ವೀಕರಿಸಬೇಕು, ಸತ್ಕರಿಸಬೇಕು. ಅದರ ಅರ್ಥದಲ್ಲಿ ನಾವಿದನ್ನು ಪರ್ಚೇಸ್ ಮಾಡಿದ ಎಲ್ಲಿಂದ? ಕರ್ನಾಟಕ ಸ್ಟೇಟ್ ಸಿಲ್ಕ್ ಕಾರ್ಪೊರೇಷನ್ದಲ್ಲಿ ಪರ್ಚೇಸ್ ಮಾಡಿದ್ದು, ಸರ್ಕಾರ ಸಂಸ್ಥೆಯಿಂದ. ನಾವು ಪ್ರೈವೇಟ್ ಎಂದು ಪರ್ಚೇಸ್ ಮಾಡಲಿಲ್ಲ. ಗಿಫ್ಟ್ ಹ್ಯಾಂಡಿಕ್ರಾಫ್ಟ್ ಕೊಡುವಾಗ ಎಲ್ಲಿಂದ? ಕಾವೇರಿ ಹ್ಯಾಂಡಿಕ್ರಾಫ್ಟಿಂದಲೇ ಮಾಡಿದ್ದು. ಇದನ್ನೆಲ್ಲ ಸ್ಟಡಿ ಮಾಡಬೇಕಲ್ಲ. ಉದಾಹರಣೆ ಅಲ್ಲ, ಅಲ್ಲ ನೋಡಿ, ರೈಟಿಂಗ್ಲಿ ಯಾರು ಎತ್ತಿದ ಆಗ್ತದ? ನೀವು ಹೇಳ್ತಾ ಇರೋದು ಸಿಲ್ಕ್ಗೆ ಅದ ನಮ್ದಲ್ಲ, ಗೌರ್ಮೆಂಟ್ದು. ಅದು ಕರ್ನಾಟಕ ಸ್ಟೇಟ್ ಸಿಲ್ಕ್ ಕಾರ್ಪೊರೇಷನ್, ಮೈಸೂರು ಸಿಲ್ಕ್ನವ್ರದ್ದೇ, ಅದು ಗೌರ್ಮೆಂಟ್ದೇ. ಇದಲ್ಲ ಯಾವುದು ನಿಮ್ಮ ಪ್ರೈವೇಟ್ ಯಾರ್ದಲ್ಲ. ಇಟ್ಸ್ ಎ ಗೌರ್ಮೆಂಟ್ ಬಾಡಿ, ಗೌರ್ಮೆಂಟ್. ಯಾವುದು ನಮ್ಮ ಇದೇ ಇತ್ತಲ್ಲ, ಯಾವುದು ಪುಸ್ತಕ ಮೇಳದು ಮಾಡುವಾಗ. ಒಂದು ಎರಡನೇದು ಮಸಾಜ್ ಚೇರ್ ಬಗ್ಗೆ ಮಾತಾಡ್ತಾರೆ ಅಲ್ವಾ? ಅದು ನಮ್ಮ ಕಂಪನಿ ಫ್ರೀ ಹಾಕೋದು ಸೆಷನ್ ಟೈಮಲ್ಲಿ ಫ್ರೀ ಹಾಕಿ ಅದು ಅವ್ರಿಗೆ ಅಷ್ಟೇ ಅಲ್ಲ. ಮಸಾಜ್ ಚೇರ್ ಸೆಷನ್ ಟೈಮ್ ಅವ್ರು ಬಂದು ಫ್ರೀ ಹಾಕಿ ಅವ್ರ ಜನ ಇಟ್ಟು ಶಾಸಕರು ನೋಡ್ತಾರೆ, ಅದರಲ್ಲಿ ಬೇಕಾದ ಟೈಮ್ ತಗೊಳ್ತಾರೆ, ಮತ್ತು ಬೇಕಾದ ಮನೆಗೆ ಸ್ವಂತ ಬೇಕಾದ್ರೂ ಪರ್ಚೇಸ್ ಮಾಡ್ತಾರೆ. ಇಟ್ಸ್ ಲೈಕ್ ಮಾರ್ಕೆಟಿಂಗ್ ಫಾರ್ ದೆಮ್. ಅದನ್ನೆಲ್ಲ ಸ್ಟಡಿ ಮಾಡಬೇಕಲ್ಲ. ಏನು ಗೊತ್ತಿಲ್ಲ. ಇದಕ್ಕೆ ಕೊಡ್ತೀರಾ ಕಂಪನಿಗೆ? ನಾನು ಕೊಟ್ಟಿದ್ದೇನೆ. ನಿಮ್ಮ ಒಂದು ಕಂಪನಿಯನ್ನ ಅಲ್ಲಿ ಅಲೌ ಮಾಡಿ ಸೆಷನ್ ನೋಡಿ, ನಮಗೆ ಜನರಿಗೆ ಶಾಸಕರಿಗೆ ಸವಲತ್ತು ಕೊಡೋದು ನನ್ನ ಜವಾಬ್ದಾರಿ. ಒಂದು ಶಾಸಕರು ಎಷ್ಟು ಗಂಟೆ ಗಾಡಿಯಲ್ಲಿ ತಿರುಗ್ತಾರೆ ಗೊತ್ತುಂಟ ನಿಮಗೆ? ಅವರ ಬೆನ್ನು ಕೈಕಾಲೆಲ್ಲ ಏನಾಗ್ತದೆ ನಿಮ್ಗೆ ಪರಿಚಯ ಗೊತ್ತಿದೆಯಾ? ಇಲ್ಲ. ಅಂತ ಸಂದರ್ಭ ಸ್ವಲ್ಪದವರೆಗೂ ರಿಲ್ಯಾಕ್ಸ್ ಮಾಡಬೇಕಲ್ಲ. ಆರೋಪ ಮಾಡಿ ಶಾಸಕರೇ ಅಲ್ಲ, ಪಬ್ಲಿಕ್ ಅಲ್ಲ. ಆಗಲಿ, ಆ ಒಂದು ಸಂದರ್ಭದಲ್ಲಿ ಅವಕಾಶ ಅವರಿಗೆ. ಸರ್, ಅದು ಈಗ ಪ್ರಶ್ನೆ ಮಾಡಿ, ಅದು ಬೇರೆ, ಚೇರೆ ಬೇರೆ, ಅದೇ ಬೇರೆ. ಪ್ರಶ್ನೆ ಅದು ಇದೆ, ಅದಿದೆ, ಎಲ್ಲ ಚೆಲ್ಲಿದೆ ಅಲ್ಲ. ಈಗ ಪ್ರಶ್ನೆ ಮಾಡಿ ಚೆಲ್ಲಿದೆ, ಸ್ಪಾ ಇದೆ, ಎಲ್ಲ ಚೆಲ್ಲಿ. ಆಯುರ್ವೇದಿಕ್ ಸ್ಪಾ ಇದೆ, ಪಂಚಕರ್ಮ ಇದೆ, ಎಲ್ಲ ವ್ಯವಸ್ಥೆ ಕೂಡ ಅಲ್ಲಿದೆ ನಮ್ಮ ಶಾಸಕರ ಭವನದಲ್ಲಿ. ಪ್ರಶ್ನೆ ಮಾಡಿರೋದು ಈಗ ಪಬ್ಲಿಕ್ ಅಲ್ಲ, ಗೊತ್ತಿಲ್ಲದವರಲ್ಲ, ಶಾಸಕರೇ ಮಾಡಿದವರು. ಮತ್ತೆ ಹಿಂದೆ ವಿಧಾನಸಭಾ ಅಧ್ಯಕ್ಷರಾಗಿದ್ದವರೇ ಆರೋಪ ಮಾಡಿರೋದು ಅವರು. ಮತ್ತೆ ಈಗ ಹೇಳಿದ್ರೆ ಚರ್ಚೆ ಅಂತ ಮಾಡುದಲ್ಲ, ಅದೇ ನಾನು ಹೇಳಿದ್ದೆ. ಅವ್ರು ಹೇಳ್ತಾ ಇರೋದು ನಾವು ಚರ್ಚೆಯಲ್ಲಿ ಮಾಡಿಯೇ ಮಾಡ್ತೇವೆ ಅಂತ. ನೀವು ಕೂಡ ಬುದ್ಧಿವಂತರೇ, ಅವ್ರಿಗೂ ಅದೇ ಬುದ್ಧಿವಂತ. ಅದು ನಾವು ಹೇಳುದು ಬರೆದು ಕೊಡ್ಬೇಕಲ್ಲ. ಈಗ ಬೇರೆಯವರು ಅದು ಬರ್ದಂದ್ರೆ ಇಲ್ಲ ನೋಡಿ, ಅದನ್ನು ಐ ಆಮ್ ಅ ಸ್ಪೀಕರ್. ನನಗೆಲ್ಲರ ಮಾತಾಡಲಿಕ್ಕೆ ಆಗೋದಿಲ್ಲ. ನಮ್ಮದು ಕೆಲವು ಲಿಮಿಟೇಷನ್ಸ್ ಇದೆ. ರಾಜ್ಯಕ್ಕೆ ಮಾತಾಡುವಾಗ ಏನು ಬೇಕಾದರೂ ಮಾತಾಡ್ಬೋದು, ಏನು ಬೇಕು ಉತ್ತರ ಕೊಡ್ಬೋದು. ಇದರಲ್ಲಿ ಅದೇ ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಅಂತ ಯಾವುದೇ ವಿಚಾರದೂ ಕೂಡ ರೈಟಿಂಗಲ್ಲಿ ಕೊಡಿ, ಅಂತ ಕೊಡಲಿ. ಜವಾಬ್ದಾರಿ ಸ್ಥಾನದಲ್ಲಿ ಜವಾಬ್ದಾರಿಗೆ ವರ್ತಿಸ್ಬೇಕು ಅಷ್ಟೇ ಹೇಳಲಿಕ್ಕೆ. ಯಾರೂ ಕೊಡಲಿಲ್ಲ. ಮತ್ತೆ ಅದನ್ನು ನಾನು ಹೇಳಿದ್ದೇನಲ್ಲ, ಈಗ ಕೊಟ್ಟರೆ ಹೇಳ್ದೇನಲ್ಲ ನಾನು. ಓಕೆ.